ಪ್ರಚಲಿತ ರಾಜಕೀಯ ವಿದ್ಯಮಾನಗಳನ್ನು ನೀವು ಗಮನಿಸ್ತಿದ್ದೀರಿ. ರಾಹುಲ್ ಗಾಂಧಿಯವರ ಹೇಳಿಕೆ ಪ್ರಕಾರ 152 ಬಾರಿ ಪೇಪರ್ ಲೀಕ್ ಆಗಿದೆ. ಇದನ್ನ ಸಜೀವ ವಿರೋಧ ಪಕ್ಷ ಗಂಭೀರವಾಗಿ ಎದುರಿಸುವಂಥದ್ದು, ವಿರೋಧ ಮಾಡತಕ್ಕಂಥ ಹಕ್ಕು ಅಂತ ನಾನಂತೂ ಭಾವಿಸಿದ್ದೇನೆ. ವಿದ್ಯಾರ್ಥಿಗಳ ಚಳವಳಿ ಒಂದು ರೂಪ ಇದ್ರೆ 7 ಕೋಟಿಗಿಂತಲೂ ಮಿಕ್ಕಿ ವಿದ್ಯಾರ್ಥಿಗಳು ಒಂದು ಬೀದಿಗಿಳಿಯುವ ಪ್ರಸಂಗ ನಡೆದಿದೆ. ಇವತ್ತು ವಿದ್ಯಾರ್ಥಿ ಚಳವಳಿ ನಡೆಯುವಂಥ ಸಂದರ್ಭದಲ್ಲಿ ಲೋಕಸಭೆ ಅಧಿವೇಶನ ಪ್ರಾರಂಭ ಆದಾಗ ವಿರೋಧ ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ ನೇತೃತ್ವದ ಎಲ್ಲ ಪಕ್ಷಗಳು ಅದನ್ನು ವಿರೋಧಿಸಬೇಕಾದ ಅಗತ್ಯ ಇದೆ. ವಿದ್ಯಾರ್ಥಿಗಳ ಏನು ಲೋಕಸಭೆಯಲ್ಲಿ ಅವರು ಪ್ರತಿಭಟನೆ ಮಾಡತಕ್ಕಂಥ ಕಾರ್ಯಕ್ರಮ ಮಾಡೋದ್ರ ಜೊತೆಯಲ್ಲಿ ಬಹುಶಃ ಅದಕ್ಕೆ ವಿಪಕ್ಷ ನಾಯಕರಾದಂಥ ರಾಹುಲ್ ಗಾಂಧಿ ಅವರು ಡೆಲ್ಲಿಯಲ್ಲಿ ಸರ್ಕಾರದ ಗಮನವನ್ನು ಸೆಳೆಯುವಂಥ ರೀತಿಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಇದು ಅವರ ಕರ್ತವ್ಯ ಮತ್ತು ಹಕ್ಕು ಕೂಡ. ಒಬ್ಬ ವಿರೋಧ ಪಕ್ಷ ನಾಯಕರಾಗಿ ಅದು ಖಂಡಿತವಾಗಿ ಮಾಡಬೇಕಾದ ಜವಾಬ್ದಾರಿ ಅಂತ ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ಆದರೆ ವಿಪಕ್ಷದ ಮೇಲೆ ಏನು ಆಡಳಿತ ಪಕ್ಷ, ಬಹುಶಃ ನಾವು ಸಹ ಆಡಳಿತ ಪಕ್ಷ ಇದ್ದಂಥವರು ಕೂಡ, ಇವರು ನಡೆಸಿಕೊಂಡ ರೀತಿಗಳು ಬಹುಶಃ ರಾಹುಲ್ ಗಾಂಧಿ ಅವರನ್ನ, ಪ್ರಿಯಾಂಕ್ ಗಾಂಧಿ ಅವರನ್ನ ಬಂಧಿಸತಕ್ಕಂಥದ್ದು ಖಂಡನೀಯವಾದ ಕೆಲಸ. ಮತ್ತು ರಾಹುಲ್ ಗಾಂಧಿ ಅವರ ಮೇಲೆ ಹಲ್ಲೆ ಆಗಿರ್ತಕ್ಕಂಥದ್ದು ಕೂಡ ನಾವು ಖಂಡಿಸ್ತೇವೆ. ಇವತ್ತು ವಿದ್ಯಾರ್ಥಿಗಳ ಬೇಡಿಕೆ, ಬಹುಶಃ ವಿಪಕ್ಷದ ಬೇಡಿಕೆ ಕೂಡ, ಈ ದೇಶದ ಶಿಕ್ಷಣ ಸಚಿವರು ರಾಜೀನಾಮೆ ಕೊಡಬೇಕು ಅಂತೇಳಿ ನೀವು ಗಮನಿಸುತ್ತೀರಿ ಅಂತ ನಾನು ತಿಳ್ಕೊಂಡಿದ್ದೇನೆ. ಪತ್ರಿಕಾ ಮಾಧ್ಯಮ ಸ್ನೇಹಿತರು, ಅನೇಕ ಸಮಸ್ಯೆಗಳು ಬಹುಶಃ ಅದು ಅನ್ನಾಧಾರೆಯ ಚಳವಳಿಯ ರೂಪದಲ್ಲಿ ಬಂದಿರತಕ್ಕಂಥದ್ದು ಇರಬಹುದು. ಬಹುಶಃ ಯಾರಿಗೆ ಆರೋಪಗಳು ಬಂತು ಅವರನ್ನು ರಾಜೀನಾಮೆ ಕೊಡಿಸ್ತಕ್ಕಂಥ ಕೆಲಸವನ್ನ ಅಂದಿನ ಸಜೀವ ಸರ್ಕಾರ ಮಾಡಿತ್ತು ಅಂತ ಹೇಳುವುದನ್ನ ನಮ್ಮ ಗಮನಕ್ಕೆ ನಾನು ತರುವಂಥದ್ದು. ಅದಕ್ಕೆ ಜವಾಬ್ದಾರಿ ಇಲ್ಲದೇ ಇರಬಹುದು, ಆದರೆ ಹೊಣೆಗಾರಿಕೆಯನ್ನ ತಪ್ಪಿಸಿಕೊಳ್ಳಲಿಕ್ಕೆ ಆಗದ ವಿಚಾರ ಅಂತ ಹೇಳ್ತಕ್ಕಂಥದ್ದನ್ನು. ಬೋಫೋರ್ಸ್ ಹಗರಣದ ಬಗ್ಗೆ ಚರ್ಚೆ ನಡೀತಕ್ಕಂಥ ಸಂದರ್ಭದಲ್ಲಿ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮಾಡಬೇಕು ಅಂತೇಳಿ ವಿರೋಧ ಪಕ್ಷದ ಬೇಡಿಕೆ ಇದ್ದಾಗ ಧೈರ್ಯವಾಗಿ ಮನಮೋಹನ್ ಸಿಂಗ್ ಸರ್ಕಾರ ಬಹುಶಃ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ಮಾಡಿ ತನಿಖೆ ಆಗಲಿ, ತನಿಖೆ ಯಾವ ರೀತಿ ಆಗುತ್ತೆ, ತನಿಖೆ ಆದ ನಂತರ ಯಾವುದೇ ಪ್ರಕರಣ ಇವತ್ತು ಸತ್ಯ ಆಗಿಲ್ಲ ಅನ್ನುವಂಥದ್ದು ಕೂಡ ನಮ್ಮ ಗಮನಕ್ಕೆ ತರ್ತಕ್ಕಂಥದ್ದು. ಆದರೆ ತನಿಖೆ ಅಂತೂ ಆಗಿದೆ. ಆದರೆ ಅದೇ ಅನೇಕ ಸಮಸ್ಯೆಗಳು ಬಂದಾಗ ಬಹುಶಃ ಅದೇ ಮತ್ತೆ ಏನಾದರೂ ಸಮಸ್ಯೆ ಬಂದ್ರೆ ಅದಕ್ಕೆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ಮಾಡಬೇಕು ಅಂತೇಳಿ ಬೇಡಿಕೆ ಬಂದಾಗ, ಯುದ್ಧ ವಿಮಾನಗಳ ಬಗ್ಗೆ ಬಂದಾಗ ಬಹುಶಃ ಇದೇ ಸರ್ಕಾರ ಆ ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿಯನ್ನು ಒಪ್ಪಲಿಲ್ಲ ಅನ್ನುವಂಥದ್ದು ನಾವು ಗಂಭೀರವಾಗಿ ಪರಿಗಣಿಸಬೇಕು. ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೆ ನಂಬಿಕೆ ಇಲ್ಲದ ಜನ ಅಂತ ಹೇಳ್ತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಪ್ರಜಾಪ್ರಭುತ್ವವಾದಿಯಾಗಿದ್ದುಕೊಂಡು ಯಾರಾದ್ರೂ ತಪ್ಪುಗಳಿದ್ರಿ, ರಾಜನಾಥ್ ಸಿಂಗ್ ಅವರೊಂದು ಸ್ಟೇಟ್ಮೆಂಟ್ ಕೊಟ್ಟರು, ಒಂದು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಒಂದು ರೈತರ ಚಳವಳಿಯ ಸಂದರ್ಭದಲ್ಲಿ ಒಬ್ಬ ಮಂತ್ರಿ ಹಲ್ಲೆ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥ ಮಾತು ಬಂದಾಗ ಇದೇ ರಾಜನಾಥ್ ಸಿಂಗ್ ಹೇಳಿದರೆ ನಮ್ಮ ಪಕ್ಷ ಕಾಂಗ್ರೆಸ್ ಅಲ್ಲ ರಾಜೀನಾಮೆ ಕೊಡ್ಲಿಕ್ಕೆ ಅಂತೇಳಿ, ನನ್ನ ಪಕ್ಷ ಕಾಂಗ್ರೆಸ್ ಅಲ್ಲ ರಾಜೀನಾಮೆ ಕೊಡ್ಲಿಕ್ಕೆ ಅಂತ ಹೇಳ್ತಕ್ಕಂಥ ಒಂದು ಶಾಸ್ತ್ರದ ಮಾತನ್ನ ಹೇಳಿರ್ತಕ್ಕಂಥದ್ದನ್ನು ನಾವು ಇವತ್ತು ಗಮನಿಸ್ತಾ ಇದ್ದೀವಿ. ದೇಶದಲ್ಲಿ ದೊಡ್ಡ ಒಂದು ಹಗರಣ ಆಗಿದೆ ಅಂತಕ್ಕಂಥದ್ದು ನಾವೆಲ್ಲ ಒಪ್ಪಬೇಕಾದ ವಿಚಾರ. ಅದು ವಿದ್ಯಾರ್ಥಿಗಳ ಭವಿಷ್ಯತ್ತನ್ನ ಮೊಟಕುಗೊಳಿಸ್ತಕ್ಕಂಥ ರೀತಿಯಲ್ಲಿ ಆಗಿರ್ತಕ್ಕಂಥ, ಕರ್ನಾಟಕದಲ್ಲಿ ಯಾವ CET ಯಾವ ಸುಂದರವಾಗಿ ನಡೆದುಕೊಂಡು ಬಂದಿತ್ತು, ಬಹುಶಃ ಆ ಕಾಲದಲ್ಲಿ ಕರ್ನಾಟಕ ಜನಕ್ಕೆ ವಿದ್ಯಾರ್ಥಿಗಳಿಗೆ ಅನುಕೂಲಕರವಾದಂತ ಅನೇಕ ಅವಕಾಶಗಳು ಬಂದಾಗ ಬಹುಶಃ ನೀಟನ್ನ ಮಾಡೋದ್ರ ಮೂಲಕ ಇದಕ್ಕೆ ಒಂದು ಕೋಚಿಂಗ್ ಕ್ಲಾಸ್ಗಳು ಬಹುಶಃ ದೊಡ್ಡ ಪಾತ್ರವನ್ನು ವಹಿಸಿ ನೀಟ್ ಅನ್ನುವಂಥದ್ದು ಬಹುಶಃ ಜನರಿಗೆ ನಂಬಿಕೆ ಇಲ್ಲದಂತ ಪರಿಸ್ಥಿತಿ ನಿರ್ಮಾಣ ಮಾಡತಕ್ಕಂಥ ಸಂದರ್ಭದಲ್ಲಿ
ವಿರೋಧ ಪಕ್ಷ ನಾಯಕರಾಗಿ ರಾಹುಲ್ ಗಾಂಧಿ ಅವರು ಏನ್ ಮಾಡಬೇಕು ಅನ್ನುವಂಥ ಪ್ರಶ್ನೆಯನ್ನು ನಾನು ತಮ್ಮಲ್ಲಿ ಕೇಳ್ತಾ ಇದ್ದೇನೆ. ರಾಹುಲ್ ಗಾಂಧಿ ಅವರು ಪ್ರತಿಭಟನೆ ಮಾಡಿದಾಗ ಅವರ ಮೇಲೆ ದಬ್ಬಾಳಿಕೆ ಮಾಡತಕ್ಕಂಥದ್ದು, ವಿದ್ಯಾರ್ಥಿಗಳ ಮೇಲೆ ಮಾಡಿರ್ತಕ್ಕ ದಬ್ಬಾಳಿಕೆ ಬಹಳ ಗಂಭೀರ ಸ್ವರೂಪದ್ದು ಅಂತ ಹೇಳ್ತಕ್ಕಂಥದ್ದು ನಾನು ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ವಿದ್ಯಾರ್ಥಿಗಳ ಒಂದು ಮೇಲೆ ಪೊಲೀಸ್ ದೌರ್ಜನ್ಯ ಬಹಳ ದೊಡ್ಡ ರೀತಿಯಲ್ಲಿ ಆಗಿದೆ. ಅದೇ ರೀತಿಯಲ್ಲಿ ರಾಹುಲ್ ಗಾಂಧಿ ಅವರ ಒಂದು ಬಂಧನ ಮತ್ತು ಅವರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಕೂಡ ನಾನು ಖಂಡಿಸ್ತಾ ಇದ್ದೇನೆ ಅಂತಕ್ಕಂಥದ್ದು. ಬಹುಶಃ ವಿಪಕ್ಷಗಳು ಪ್ರತಿಭಟನೆಗಳಿಗೆ ಸಹಾನುಭೂತಿಯನ್ನು ವ್ಯಕ್ತಪಡಿಸಿದಾಗ ಬಹುಶಃ ಯಾರು ಧರಣಿ ಕೂತಿದ್ದಾರೆ, ಯಾರು ಉಪವಾಸ ಕೂತಿದ್ದಾರೆ, ಅವರ ಅಪಹಾಸ್ಯ ಮಾಡತಕ್ಕಂಥದ್ದು ಎಲ್ಲಿವರೆಗೆ ಅಂತ ಹೇಳಿದ್ರೆ ಅವರು ದೇಶದ್ರೋಹಿಗಳು ಅನ್ನುವಂತಕ್ಕಂಥ ರೀತಿಯಲ್ಲಿ ಬಿಂಬಿಸ್ತಕ್ಕಂಥದ್ದು ಕೂಡ ಬಹುಶಃ ಇದು ಒಂದು ಆಡಳಿತ ಪಕ್ಷಕ್ಕೆ ಶೋಭೆ ತರ್ತಕ್ಕಂಥ ವಿಚಾರ ಇಲ್ಲ. ಅವರ ಸಾಮಾನ್ಯ ಕಾರ್ಯಕರ್ತರು, ಮುಖಂಡರು ಏನು ಆರೋಪಗಳನ್ನು ಮಾಡ್ತಾರೆ, ಆದ್ರೆ ಅವರು ಅರ್ಥ ಮಾಡಬೇಕು, ವಿದ್ಯಾರ್ಥಿಗಳಲ್ಲಿ ಅದೆಷ್ಟೋ ಮಕ್ಕಳು ನೀಟ್ ಪರೀಕ್ಷೆಯಲ್ಲೇ ಸೋರಿಕೆ ಆಗಿ ಆತ್ಮಹತ್ಯೆ ಮಾಡಿರ್ತಕ್ಕಂಥದ್ದು ಅವರ ಕುಟುಂಬದ ಮಕ್ಕಳಾದ್ರೆ ಅವ್ರು ಏನ್ ಮಾಡ್ತಿದ್ರು ಅನ್ನುವಂಥ ಪ್ರಶ್ನೆಯನ್ನ ನಾವು ಕೇಳಬೇಕಾಗಿದೆ. ಒಂದೇ ಒಂದು ವಿಚಾರವನ್ನು ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತೇನೆ. ವಿದ್ಯಾರ್ಥಿಗಳ ಮೇಲೆ ಮಾಡಿರ್ತಕ್ಕ ಹಲ್ಲೆ ಇರಬಹುದು, ಅದಕ್ಕೆ ಇವತ್ತು ರಾಹುಲ್ ಗಾಂಧಿ ಅವರು ವಿಪಕ್ಷ ನಾಯಕರಾಗಿ ಇವತ್ತು ಏನು ನಡವಳಿಕೆಯನ್ನು ಮಾಡಿದ್ದಾರೆ ಅದರ ಬಗ್ಗೆ ಅವರನ್ನ ಬಂಧನ ಮಾಡಿರ್ತಕ್ಕಂಥದ್ದು, ಅವರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಖಂಡನೆ ಮಾಡಬೇಕಾದದ್ದು ಅಗತ್ಯ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಬಹುಶಃ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಇವನ್ನ ಅರ್ಥ ಮಾಡಿಕೊಳ್ತೀರಿ ಅಂತ ನಾನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ನಮಸ್ಕಾರ. ಚಾಯ್ ಪೇ ಚರ್ಚೆ ಅಂತ ವಿದ್ಯಾರ್ಥಿಗಳ ಜೊತೆ ಮಾತಾಡ್ತಾರೆ, ವಿದ್ಯಾರ್ಥಿಗಳಲ್ಲಿ ಮನ್ ಕಿ ಬಾತ್ ಮಾತಾಡ್ತಾರೆ, ವಿದ್ಯಾರ್ಥಿಗಳ ಜೊತೆ ಮನ್ ಕಿ ಬಾತ್ ಮಾತಾಡ್ತಾರೆ. ನಾನು ಪ್ರತಿಯೊಬ್ಬ ನಾಗರಿಕರಿಗೆ ವಿನಂತಿ ಮಾಡು, ಪ್ರತಿಯೊಬ್ಬರು ಚಾಯ್ ಅಂಗಡಿಯಲ್ಲಿ ಚರ್ಚೆ ಮಾಡಬೇಕು ವಿಚಾರವನ್ನು. ಈ ಸರ್ಕಾರ ಏನು ತಪ್ಪು ಮಾಡ್ತದೆ ಅನ್ನೋದನ್ನ ಪ್ರತಿ ಚಾಯ್ ಅಂಗಡಿ ಎದುರು ಕೂತು ಪ್ರತಿಯೊಬ್ಬ ನಾಗರಿಕರು ಮಾತಾಡಬೇಕಾದ ಅವಶ್ಯಕತೆ ಇದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಬಯಸ್ತಾ ಇದೆ. ವಿದ್ಯಾರ್ಥಿಗಳು ಕೇವಲ ಸೋರಿಕೆ ಆಗಿರ್ತಕ್ಕಂಥದ್ದಲ್ಲ, 21 ಮಕ್ಕಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ನಮ್ಮ ಮನೆ ಮಕ್ಕಳಾದ್ರೆ ನಾವು ಇದನ್ನ ನಾವು ಒಂದು ವೇದಿಕೆಯಲ್ಲಿ ಅರಾಜಕತೆ ಅಂತ ಹೇಗೆ ಹೇಳ್ತೀರಿ? ಅಣ್ಣಾಚಾರ್ಯ ಕೂತಾಗ ಅದು ಅರಾಜಕತೆ ಅಂತ ಹೇಳಿದ್ದೀರಾ ಅಲ್ಲ, ಅಥವಾ ವಿಪಕ್ಷಗಳು ಆವಾಗ ಮಾಡಿದಾಗ ಇದನ್ನ ಹೇಳಿದಾರ? ಈಗ ನೀವು ಇದನ್ನ ಯಾಕೆ ಮಾತಾಡ್ತೀರಿ? ಬಹುಶಃ ಅರಾಜಕತೆ ಅಂತಕ್ಕಂಥ ಪದ ಇಲ್ಲಿಕ್ಕೆ ಅವಶ್ಯಕತೆ, ದೇಶದ್ರೋಹಿಗಳಂತ ಪದವನ್ನು ಬಳಸ್ತಕ್ಕಂಥದ್ದು ಕೂಡ ಅಗತ್ಯ ಇಲ್ಲ ಅನ್ನುವಂಥದ್ದು ಮಾತನ್ನು ನಾನೊಂದು ಬಹುಶಃ ಒಬ್ಬ ಕಥೆ ಇರ್ತಕ್ಕಂಥ ನೆನಪಾಗತ್ತೆ. ಒಬ್ಬನ್ನು ಹೊಗಳ್ತಾರಂತೆ, ಒಬ್ಬ ಭಟ್ರು ಇರ್ತಾರೆ ರಾಜಕೀಯದಲ್ಲಿ, ಒಬ್ಬ ನಾಯಕನನ್ನು ಹೊಗಳಿದಾಗ ಅವನು ಮೇಲೆ ಹೋಗ್ತಾನಂತೆ. ಅವಾಗ ಒಬ್ಬ ವಿದೇಶಿ ವ್ಯಕ್ತಿ ಬಂದು ಒಂದು ಕನ್ನಡಿ ಕೊಡ್ತಾನಂತೆ. ಆ ಕನ್ನಡಿಯ ಅಲ್ಲಿ ಏನು ಪ್ರಯೋಜನ ಅಂತ ಕನ್ನಡಿ ನೋಡಿದ ತಕ್ಷಣ ಅವನ ತಪ್ಪುಗಳು ಅವನಿಗೆ ಕಾಣ್ತದೆ ಅಂತೆ. ಅವಾಗ ತಪ್ಪುಗಳು ಕಾಣಲಿಕ್ಕೆ ಶುರು ಆಯ್ತು ಅವನ ಕನ್ನಡಿಯಲ್ಲಿ ನೋಡುವಾಗ. ಅದಕ್ಕೆ ತಲೆಬಿಸಿ ಆಯ್ತು. ಹೊಗಲು ಭಟ್ರನ್ನ ಕರೆಸ್ತಾನೆ, ಏನ್ ಮಾಡುದು ಅದಕ್ಕೆ? ಈಗ ತಪ್ಪುಗಳು ನಮ್ಮ ಕಣ್ಣೆದುರು ಬರ್ತದೆ, ಏನ್ ಮಾಡುದು? ಅವಾಗ ಏನು ತಮ್ಮ ಸಮಸ್ಯೆ ಮಾಡೋದಲ್ಲ, ಏನು ವಿರೋಧ ಪಕ್ಷ ಮಾಡ್ತಾರೆ ಅವರು ದೇಶ ವಿರೋಧಿಗಳು ಅಂತ ಹೇಳುವ ಅಂತ. ಹೇಗೆ ವಿರೋಧ ಮಾಡುವವರಿಗೆ ಅದಕ್ಕೆ ತಲೆಬಿಸಿ ಮಾಡೋದಿಲ್ಲ, ಅದಕ್ಕೆ ಟೆನ್ಷನ್ ಏನು ಬೇಕಾಗಿಲ್ಲ. ಯಾರು ವಿರೋಧ ಮಾಡ್ತಾರೆ ಅವರ ಗದ್ದಾರಗಳಂತ ಕರೆಯುವ, ಯಾರು ವಿರೋಧ ಮಾಡ್ತಾರೆ ಅವರ ದೇಶದ್ರೋಹಿಗಳಂತ ಕರೆಯುವ. ಈ ತರ ನನ್ಗೆ ಕಾಣಿಸ್ತದೆ. ಅಲ್ಲಿ ಆ ಸುತ್ತಮುತ್ತಲ ಜನ ಮಾತಾಡ್ತಕ್ಕಂಥ ನೋಡಿದಾಗ ಇದು ಅರಾಜಕತೆಯನ್ನು ಸೃಷ್ಟಿ ಮಾಡ್ತಕ್ಕಂಥವ್ರು ಯಾರು ಅಂತ ಹೇಳ್ತಕ್ಕಂಥದ್ದು ನಾವು ತಿಳ್ಕೊಳ್ಬೇಕಾಗಿದೆ. ಈ ರೀತಿಯಲ್ಲಿ ಅಪಪ್ರಚಾರ ಮಾಡೋದ್ರ ಮೂಲಕ ದೇಶದ ಅಧಿಕಾರಶಾಹಿಯಲ್ಲಿ ಶಾಶ್ವತ ಉಳಿಬೇಕು ಅನ್ನುವಂಥ ಒಂದು ಆಶೆಯನ್ನು ಇಟ್ಕೊಂಡು ಬಂದಿರತಕ್ಕಂಥ ಸರ್ಕಾರ ಏನಿದೆ ಅದು ಈ ಹೊಣೆಗಾರಿಕೆಯಿಂದ ಮುನ್ನುಚ್ಚಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಒಬ್ಬ ಶಿಕ್ಷಣ ಸಚಿವ ಅನಿವಾರ್ಯ ಅಲ್ಲ ಈ ದೇಶಕ್ಕೆ ನೀಟ್ ಪರೀಕ್ಷೆ ಅದನ್ನು ಸುಧಾರೀಕರಣ ಮಾಡ್ತಕ್ಕಂಥ ಅನಿವಾರ್ಯ. ನೀಟ್ ಪರೀಕ್ಷೆ ಎಷ್ಟು ಸರಿ ಲೀಕ್ ಆಯಿತು ಅಂತ ಹೇಳ್ತಕ್ಕಂಥ ನೀವು ತಿಳ್ಕೊಳ್ಬೇಕಾಗಿದೆ. ಈ ನೀಟ್ ಪರೀಕ್ಷೆಯಲ್ಲಿ ತನಿಖೆ ಆಯ್ತು, ನೀವು ಹೇಳ್ತಾ ಇದ್ದೀರಿ ಮಕ್ಕಳನ್ನು ಮುಂದಿಟ್ಕೊಂಡು ತನಿಖೆ ಆಯ್ತಲ್ಲ, ಸಿಬಿಐ ತನಿಖೆ ಆಗ್ಲಿ ಯಾವುದೇ ತನಿಖೆ ಆಯ್ತಲ್ಲ, ಹಿಂದೆ ಯಾರ ತನಿಖೆ ಅದು ಯಾರಿಗೆ ಶಿಕ್ಷೆ ಆಗಿದೆ ಅದು ಹೇಳಿ ಪತ್ರಿಕೆ ಮಾಧ್ಯಮ ಸ್ನೇಹಿತರು. ನಿಮ್ಮಲ್ಲಿ ನಾನು ಪ್ರಶ್ನೆ ಕೇಳ್ತೀನಿ, ಹಿಂದೆ ಅನೇಕ ಸಾರಿ ಲೀಕ್ ಆಯ್ತಲ್ಲ,
ಅದಕ್ಕೆ ತನಿಖೆ ಆಯ್ತಲ್ಲ, ಯಾರಿಗೆ ಎಷ್ಟು ಜನಕ್ಕೆ ಶಿಕ್ಷೆ ಆಗಿದೆ, ಶಿಕ್ಷೆ ಆಗಿ ಅವರ ಹೆಸರ ಪಟ್ಟಿಯನ್ನು ಕೊಡಿ ನನಗೆ. ನಾವು ನನ್ನ ಪಕ್ಷದ ಮುಖಂಡರ ಕೈ ಮುಗಿದು ವಿನಂತಿ ಮಾಡಿಕೊಳ್ತೇನೆ. ಯಾಕಂತಂದ್ರೆ ಇಂಥವ್ರಿಗೆ ಶಿಕ್ಷೆ ಆಗಿದೆ, ಶಿಕ್ಷೆ ಆಗುವುದಿಲ್ಲ, ಪರೀಕ್ಷೆ ಲೀಕ್ ಆಗ್ತಾ ಹೋಗ್ತದೆ. ಯಾರು ಮಾತಾಡ್ಲಿಕ್ಕೆ ಅರಾಜಕತೆ ಸೃಷ್ಟಿ ಮಾಡ್ತಾರೆ ಅಂತೇಳಿ ಅಪಪ್ರಚಾರ ಮಾಡ್ತಾರೆ. ತಪ್ಪುಗಳನ್ನು ಹೇಳಿದ್ರೆ ದೇಶದ್ರೋಹಿಗಳಂತ ಹೇಳ್ತಾರೆ, ತಪ್ಪುಗಳನ್ನ ಹೇಳಿದ್ರೆ ಅವರು ಗದ್ದಾರ್ಗಳಂತ ಹೇಳ್ತಾರೆ. ಅದು ಯಾರು ಸಾಮಾನ್ಯ ಜನರಲ್ಲ, ಮುಖಂಡರುಗಳು ಹೇಳುವಂತದ್ದು. ತಾವು ಇದನ್ನು ಅರ್ಥ ಮಾಡಿಕೊಳ್ಬೇಕು. ಬಹುಶಃ ರಾಹುಲ್ ಗಾಂಧಿ ಅವರು ಡೇ 1 ನೀಟ್ ಪರೀಕ್ಷೆಯಲ್ಲಿ ಈ ಸೋರಿಕೆ ಆದಾಗ ಡೇ 1 ಅದಕ್ಕೆ ವಿರೋಧ ಪಕ್ಷ ಒಬ್ಬ ಏಕಮೇವ ನಾಯಕ ಅಂತ ಹೇಳಿದ್ರೆ ರಾಹುಲ್ ಗಾಂಧಿ ಅವರು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳ್ಬೇಕಾಗಿದೆ. ಪ್ರತಿ ಹಂತದಲ್ಲಿ ಅದನ್ನು ಪ್ರತಿಭಟಿಸ್ತಾ ಬಂದಿದ್ದಾರೆ. ಕೇವಲ ಇವತ್ತು ದೇಶದಲ್ಲಿ ನಡೀತಕ್ಕಂಥ ಹೋರಾಟದ ಹಿನ್ನೆಲೆಯಲ್ಲಿ ಅದಕ್ಕೆ ಮೊದಲೇ ಪ್ರತಿಯೊಂದು ವಿಚಾರದಲ್ಲಿ ಕೂಡ ಅವರು ಇದನ್ನ ವಿರೋಧ ಮಾಡ್ತಾ ಬಂದಿದ್ದಾರೆ. ನೀಟ್ ಪರೀಕ್ಷೆ ಸರಿಯಾಗಬೇಕು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಅವರ ಹೋರಾಟಗಳು ಆಗಿದೆ ಅಂತಕ್ಕಂಥದ್ದು ನನ್ನ ತಮ್ಮ ಗಮನಕ್ಕೆ ತರ್ತಕ್ಕಂಥ. ಅದರಿಂದಾಗಿ ಇದು ಬಹುಶಃ ಮಕ್ಕಳ ಭವಿಷ್ಯದ ಪ್ರಶ್ನೆ, ಇದು ಅನಾಯಕ ಶಿಕ್ಷೆ ಮಾಡತಕ್ಕಂಥ ವಿಚಾರ ಅಲ್ಲ, ಇದು ದೇಶದ ಪ್ರಮುಖವಾದ ವಿಚಾರ ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭ ಗಂಭೀರವಾಗಿ ಪ್ರಜಾಪ್ರಭುತ್ವವಾದಿಗಳು ಇದನ್ನ ಒಪ್ಪಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮಸ್ಕಾರ. ಅದೇ ಹೇಳ್ತಲ್ಲ ನೋಡಿ, ವಿರೋಧ ಪಕ್ಷವಾಗಿದ್ದಂತ ಕಾಂಗ್ರೆಸ್ ಪಕ್ಷ ಮಕ್ಕಳಿಗೆ ಸಮಸ್ಯೆ ಆದಾಗ ಮತ್ತೆ ಯಾರ ವಿಷಯವನ್ನು ಎತ್ತಿ ಮಾತಾಡ್ಬೇಕು? ಮಕ್ಕಳ ವಿಷಯವನ್ನು ಎತ್ತಿ ಮಾತಾಡ್ಬೇಕು. ನೀಟು ಸೋರಿಕೆ ಆಗಿದ್ದು ಯಾರದು? ಅನ್ಯಾಯ ಆಗಿದ್ದು ಯಾರಿಗೆ? ಆತ್ಮಹತ್ಯೆ ಮಾಡಿದ್ದು ಯಾರು? ವಿದ್ಯಾರ್ಥಿಗಳು. ನೀವು ವಿದ್ಯಾರ್ಥಿಗಳ ಬಗ್ಗೆ ಮಾತಾಡಿದ್ರೆ ಅವರ ಮುಂದಿಟ್ಟುಕೊಂಡು ಮಾತಾಡ್ತೀರಿ ಅಂತ ಹೇಳಿದ್ರೆ ಅದಕ್ಕೆ ಏನು ಅರ್ಥ ಬರ್ತದೆ? ನನಗೆ ಅರ್ಥ ಆಗುದಿಲ್ಲ. ಅದಕ್ಕೆ ನಾನು ಮೊದಲೇ ಹೇಳಿದೆ, ಡೇ 1 ರಾಹುಲ್ ಗಾಂಧಿ ಅವರು ಇದು ವಿರೋಧಿಸ್ಕೊಂಡು ಬಂದಿದ್ದಾರೆ. ಬೇರೆ ಮಾಡಿದ್ದಾರೆ ಅಂತ ಕೇಳಿದ ಅದು ಬೇರೆ ವಿಚಾರ. ಇಲ್ಲ, ಮೊದಲಿಂದಲೂ ಮಾಡಿದ್ದಾರೆ. ನನ್ನ ಹೇಳ್ತೀನಿ, ನಮಗೆ ಪಕ್ಷದ ನಿರ್ದೇಶನದ ಪ್ರಕಾರ ಬಂಟ್ವಾಳದಲ್ಲಿ 1 ತಿಂಗಳ ಮೊದಲು ನಾನು ನೀಟ್ ಪರೀಕ್ಷೆ ವಿರುದ್ಧ ಪ್ರತಿಭಟನೆ ಮಾಡಿದ್ದೇನೆ. ಎಲ್ಲಾ ತಾಲೂಕಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗಿದೆ. ನಮ್ಮ ಗಮನಕ್ಕೆ ತರುವುದು, ಯಾಕಂದ್ರೆ ನಮ್ಗೆ ನಿಮ್ಮ ಮರೆವು ಕಡಿಮೆ ಆಗುವುದರಿಂದ ನಾವು ಹೇಳಬೇಕಾಗಿದೆ. ಪ್ರತಿಭಟನೆ NSA ಮಾಡಿದಲ್ಲ, ನಾವು ಪ್ರತಿ ಬ್ಲಾಕ್ ನಲ್ಲಿ ಇದನ್ನು ಪ್ರತಿಭಟನೆ ಮಾಡಿದ್ದೇವೆ. ನೀಟ್ ಪರೀಕ್ಷೆ ವಿರುದ್ಧ ಪ್ರತಿಭಟನೆ ಮಾಡಿದ್ದೇವೆ. ಡೇ 1 ಪ್ರತಿಭಟನೆ ಮಾಡಿದ್ದೇನೆ. ಮೊನ್ನೆ ಅದ್ಯಾರೋ ಹೇಳ್ತಾರೆ, ಯಾರು ನಾನು ನೋಡಿದೆ ಅದನ್ನ, ಇದು ಏನು ಈ ವಿದ್ಯಾರ್ಥಿ ಅಲ್ಲ, ನಾವು ಇಡೀ ಬಂಟ್ವಾಳ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಬ್ಲಾಕಿನಲ್ಲಿ ಕೂಡ ನಾವು ಇದರ ವಿರುದ್ಧ ಪ್ರತಿಭಟನೆ ಮಾಡಿದ್ದೇವೆ. ಎಲ್ಲ ಬ್ಲಾಕ್ನಲ್ಲಿ ವಿದ್ಯಾರ್ಥಿ ಕಾಂಗ್ರೆಸ್ ಅವರು ಪ್ರತಿಭಟನೆ ಮಾಡಿದ್ದಾರೆ. ರಾಜ್ಯದ ನಾನಾ ಭಾಗದಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಬೆಂಗಳೂರಲ್ಲಿ ಪ್ರತಿಭಟನೆ ಮಾಡಿದ್ದು ಹೊಸತ್ತೇನು ಮಾಡುದಲ್ಲ. ಈಗ ಮತ್ತೊಂದು ಸಾರಿ ನಾವು ಮಾಡುದು, ರಾಹುಲ್ ಗಾಂಧಿ ಅವರು ಬಂಧನ ಮಾಡಿದ ನಂತರ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. That's my gadget. Let's go have some fun then. Introducing the hot and techy Brezza SCNG. Cool new SCNG tech for a cool new generation.